ಭಾರತೀಯ ಜನತಾ ಪಾರ್ಟಿ ಮತ್ತು ಕೃಷ್ಣ ನಾಯ್ಕ ಗೆಳೆಯರ ಬಳಗ ವತಿಯಿಂದ ಭಾರತ ರತ್ನ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಪ್ರಯುಕ್ತ ಆಯೋಜಿಸಿದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಕ್ರೀಡಾಕೂಟವನ್ನು ತಾಲೂಕು ಬಿಜೆಪಿ ಮಂಡಳ ಅಧ್ಯಕ್ಷ ರವಿಶಂಕರ್ ನಾಯ್ಕ ಉದ್ಘಾಟಿಸಿ ಮಾತನಾಡಿದರು. ಅವರು ಅಟಲ್ ಬಿಹಾರಿ ವಾಜಪೇಯಿ ದೇಶಕ್ಕೆ ಮಾಡಿರುವ ಸೇವೆಯನ್ನು ಯುವಜನತೆ ಮರೆಯಬಾರದೆಂದು ಅವರ ಜನ್ಮದಿನದ ಅಂಗವಾಗಿ ದೇಶಾದ್ಯಂತ ಅವರ ಹೆಸರಿನಲ್ಲಿ ರಕ್ತದಾನ ಶಿಬಿರ, ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ, ಕ್ರೀಡಾಕೂಟ ಸೇರಿದಂತೆ ಹಲವು ಸೇವಾ ಕಾರ್ಯಗಳು ನಡೆಯುತ್ತಿವೆ. ಅದೇ ರೀತಿ ಪಾವಗಡದಲ್ಲಿ ಕ್ರಿಕೆಟ್ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದ್ದು, ಈ ಪಂದ್ಯಾವಳಿಯಲ್ಲಿ ಇದೇ ಮೊದಲ ಬಾರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತಂಡಗಳು ಭಾಗವಹಿಸಿವೆ ಎಂದರು. ಜಿಲ್ಲಾ ಕಾರ್ಯಕಾರಿ ಸದಸ್ಯರು ಕೃಷ್ಣ ನಾಯ್ಕ ಅವರು ಮಾತನಾಡಿ, ಕ್ರಿಕೆಟ್ ಕ್ರೀಡಾಕೂಟಕ್ಕೆ ತಾಲೂಕಿನ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಿಂದ ಒಂದೊಂದು ತಂಡ ಭಾಗವಹಿಸುತ್ತಿದೆ ಮತ್ತು ಪಾವಗಡ ಪಟ್ಟಣದ ವಾರ್ಡಿನ ಒಂದು ತಂಡ ಭಾಗವಹಿಸುತ್ತಿದೆ ಎಂದು ತಿಳಿಸಿದರು. ಇದೇ ವೇಳೆ ಕ್ರೀಡಾಪಟುಗಳಿಗೆ ಕೃಷ್ಣ ನಾಯ್ಕ ವತಿಯಿಂದ ಟಿ ಶರ್ಟ್ ನೀಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿ, ತಾಲೂಕು ಮಂಡಲ ಪ್ರಧಾನ ಕಾರ್ಯದರ್ಶಿ ದೊಡ್ಡಹಳ್ಳಿ ಅಶೋಕ್, ಹಿರಿಯ ಮುಖಂಡರು ಮಾಧವರೆಡ್ಡಿ, ಕೋಟೇಶ್ವರ ರೆಡ್ಡಿ, ನಾರಾಯಣಪ್ಪ, ಜಿಲ್ಲಾ ಮಹಿಳಾ ಮೋರ್ಚಾ ಉಪಾಧ್ಯಕ್ಷೆ ಸರೋಜಮ್ಮ, ಪ್ರಧಾನ ಕಾರ್ಯದರ್ಶಿ ವಿಜಯಲಕ್ಷ್ಮಿ, ಸಿಐ ಅಜಯ್ ಸಾರಥಿ, ಪತ್ರಕರ್ತರ ಸಂಘದ ಅಧ್ಯಕ್ಷ ಹನುಮಂತರಾಯಪ್ಪ, ಕ್ರೀಡಾಪಟುಗಳು ಹಾಗೂ ಹಲವು ಕಾರ್ಯಕರ್ತರು ಹಾಜರಿದ್ದರು. ವರದಿ ನಂದೀಶ್ ನಾಯ್ಕ್ ಪಿ. ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಿರುವಂತಹ ಎಲ್ಲ ಗಣ್ಯರಿಗೂ ತುಂಬ ಹೃದಯ ಧನ್ಯವಾದಗಳು. ಕೃಷ್ಣ ನಾಯ್ಕ ಗೆಳೆಯರ ಬಳಗ ವತಿಯಿಂದ ಈ ಕಡೆ ನೋಡ್ರಿ. ಅದನ್ನ ಯಾವತ್ತೂ ಯುವ ಜನತೆ ಮರಿಬಾರ್ದು ಅನ್ನೋ ಒಂದು ಇದರಿಂದ ಇವತ್ತು ಎಲ್ಲಾ ಕಡೆ ಇಡೀ ದೇಶಾದ್ಯಂತ ಬ್ಲಡ್ ಬ್ಯಾಂಕ್ ಇರ್ಬೋದು, ಕ್ರೀಡಾ ಕೂಟ ನಡೆಸೋದಿರ್ಬೋದು, ಬೇರೆ ಬೇರೆ ಇದರಲ್ಲಿ ಅವರಿಗೆ ಸಹಾಯ ಹಸ್ತ ಅವ್ರ ಹೆಸರಲ್ಲಿ ಮಾಡುವಂಥದ್ದು ಇರ್ಬೋದು, ಇಲ್ಲ ರೋಗಿಗಳಿಗೆ ಔಷಧಿ ಇರ್ಬೋದು, ಹಣ್ಣು ಹಂಪಲಿಗಿರ್ಬೋದು, ಇಂಥ ಕಾರ್ಯಕ್ರಮ ಇಡೀ ದೇಶದಲ್ಲೇ 25ರವರೆಗೂ ನಡೀತಾ ಇದೆ. ಹಾಗೆ ಇಂಥ ಮಹಾನ್ ವ್ಯಕ್ತಿಯ ಹೆಸರಲ್ಲಿ ಇವತ್ತು ಒಂದು ಪಾವಗಡ ತಾಲೂಕಲ್ಲಿ ಒಂದು ಈಸ್ घाला फोटो ई कौन अब कर रहा फोन है मान नहीं गया कृष्ण नायक प्रोग्राम आ सके कहीं कहीं गाड़ी चाहिए ये ಸೂಪರ್. ಹೆಂಟು ಟೈಲು ಫಾರ್ಮಾಲಿಟಿ ಇದು